ನಮಸ್ಕಾರ, ನಾನು ಲಿಖಿತಾ ಸಾಲ್ಯನ್. ಅಸ್ತ್ರ ಗ್ರೂಪ್ಸ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಪಾಣೆಮಂಗಳೂರು ಹಳೆ ಸೇತುವೆಯ ಬಳಿ ಬೈಕ್, ಮೊಬೈಲ್, ಚಪ್ಪಲಿ ಹಾಗೂ ಅಂಗಿಯನ್ನು ಬಿಟ್ಟು ನಾಪತ್ತೆಯಾಗಿದ್ದ ಪುತ್ತೂರು ನಗರಸಭಾ ಸದಸ್ಯ ರಮೇಶ್ ರೈ ಅವರ ಮೃತದೇಹವು ಪತ್ತೆಯಾಗಿದೆ. ರಮೇಶ್ ರೈ ಅವರು ಸುಳ್ಯ ಮಂಗಳ ಡ್ರೈವಿಂಗ್ ಸ್ಕೂಲ್ನ ಮಾಲಕರಾಗಿದ್ದಾರೆ. ಇಂದು ಬೆಳಿಗ್ಗೆ ಸುಮಾರು 11 ಗಂಟೆಗೆ ಪಾಣೆಮಂಗಳೂರು ಹಳೆ ಸೇತುವೆಯ ಕೆಳಭಾಗದಲ್ಲಿ ಬೈಕ್, ಅಂಗಿ, ಮೊಬೈಲ್ ಮತ್ತು ಚಪ್ಪಲಿಗಳು ಅನಾಥವಾಗಿ ಬಿದ್ದಿರುವುದನ್ನು ಗಮನಿಸಿ ಸ್ಥಳೀಯರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದರು. ಆ ಬಳಿಕ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದವರು ಸ್ಥಳೀಯರ ಹಾಗೂ ಈಜುಪಟುಗಳ ನೆರವಿನಿಂದ ಹುಡುಕಾಟ ನಡೆಸಿದಾಗ ಮೃತದೇಹವು ಪತ್ತೆಯಾಗಿದೆ. ಮೃತರು ಪತ್ನಿ, ಪುತ್ರ, ಪುತ್ರಿ ಹಾಗೂ ಅಪಾರ ಕುಟುಂಬ ವರ್ಗ ಹಾಗೂ ಬಂಧು ಮಿತ್ರರನ್ನು ಅಗಲಿದ್ದಾರೆ. ರಮೇಶ್ ರೈ ಅವರು ಇತ್ತೀಚೆಗೆ ನಡೆದ ಪುತ್ತೂರು ನಗರಸಭೆಯ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನೆಲ್ಲಿಕಟ್ಟೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಜಯ ಗಳಿಸಿದ್ರು. ಜನಾನುರಾಗಿಯಾಗಿದ್ದ ಅವರು ಸಜ್ಜನ ರಾಜಕಾರಣಿ ಎಂದೇ ಚಿರಪರಿಚಿತರಾಗಿದ್ರು. ಅವರ ಮಿತ್ರರು ಈ ಘಟನೆಯಿಂದ ಆಘಾತಕ್ಕೆ ಒಳಗಾಗಿದ್ದು, ಆರೋಗ್ಯ ಸಮಸ್ಯೆ ಅಥವಾ ಹಣಕಾಸಿನ ಸಮಸ್ಯೆಯಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದೆಂದು ಹೇಳಲಾಗುತ್ತಿದೆ. ಪಾಣೆಮಂಗಳೂರು ಸೇತುವೆಯ ಬಳಿ ದೊರೆತ ಮೊಬೈಲ್ನಿಂದ ಸಂಖ್ಯೆಯನ್ನು ಪಡೆದು ಪೊಲೀಸರು ಕರೆ ಮಾಡಿದಾಗ ಅದು ಪುತ್ತೂರಿನ ರಮೇಶ್ ರೈ ಅವರಿಗೆ ಸೇರಿದ್ದೆಂದು ತಿಳಿದುಬಂದಿತ್ತು. ಕೂಡಲೇ ಅವರ ಕುಟುಂಬ ಸದಸ್ಯರಿಗೆ ಮಾಹಿತಿ ನೀಡಲಾಯಿತು. ಇದೀಗ ಕುಟುಂಬ ಸದಸ್ಯರು ಮೃತದೇಹವನ್ನು ಗುರುತಿಸಿದ್ದು ಮರಣೋತ್ತರ ಪರೀಕ್ಷೆಗಾಗಿ ಕಳುಹಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬಂಟ್ವಾಳ. ಭಾರತವು ಇತ್ತೀಚೆಗೆ ಕೊಳ್ಳುತ್ತಿರುವ ರಾಫೆಲ್ ಯುದ್ಧ ವಿಮಾನದ ಬಿಡಿ ಭಾಗಗಳನ್ನು ಭಾರತದಲ್ಲಿ ನಿರ್ಮಿಸಲು ಡಸಾಲ್ಟ್ ಮತ್ತು ಟಾಟಾ ಕಂಪನಿಗಳು ಒಪ್ಪಂದಕ್ಕೆ ಬಂದಿವೆ. ಫ್ರಾನ್ಸಿನ ಡಸಾಲ್ಟ್ ಕಂಪನಿಯು ರಾಫೆಲ್ ಯುದ್ಧ ವಿಮಾನ ತಯಾರಿಸುತ್ತದೆ. ಡಸಾಲ್ಟ್ ಏವಿಯೇಷನ್ ಕಂಪನಿ ಮತ್ತು ಟಾಟಾ ಗ್ರೂಪ್ ಒಪ್ಪಂದದಂತೆ ಹೈದರಾಬಾದ್ನಲ್ಲಿ ಈ ಯುದ್ಧ ವಿಮಾನದ ಬಿಡಿಭಾಗಗಳನ್ನು ತಯಾರಿಸುವ ಘಟಕ ಆರಂಭಿಸಲು ಒಪ್ಪಂದ ಮತ್ತು ಸಿದ್ಧತೆ ನಡೆದಿದೆ. ರಾಫೆಲ್ ಜಾಗತಿಕ ಮಾರುಕಟ್ಟೆಯನ್ನು ಹೊಂದಿದ್ದು, ಇಲ್ಲಿ ತಯಾರಾಗುವ ರಾಫೆಲ್ ಯುದ್ಧ ವಿಮಾನದ ಬಿಡಿಭಾಗಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಸಿಗುವಂತೆ ಮಾಡುವ ಉದ್ದೇಶವನ್ನು ಕೂಡ ಈ ಒಪ್ಪಂದದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಹೈದರಾಬಾದ್ನಲ್ಲಿ ಎಲ್ಲಾ ಬಗೆಯ ಬಿಡಿಭಾಗಗಳ ತಯಾರಿಕೆಗೆ ಅಗತ್ಯದ ಎಲ್ಲ ಯಂತ್ರೋಪಕರಣಗಳನ್ನು ಈಗಾಗಲೇ ನೆರವಿರುವುದಾಗಿ ಹೇಳಲಾಗಿದೆ. ಡಸಾಲ್ಟ್ ಕಂಪನಿಯ ಸಿಇಒ ಎರಿಕ್ ಟ್ರಾಫಿರ್ ಇದನ್ನು ಖಚಿತಪಡಿಸಿದ್ದು, ಟಿಎಎಸ್ಎಲ್ ಪಾಲುದಾರಿಕೆ ಅತ್ಯದ್ಭುತ ಫಲ ನೀಡಲಿದೆ ಎಂದು ಹೇಳಿದರು. ತಾಯ್ನಾಡು ಭದ್ರತಾ ವಿಭಾಗ ಹಾಗೂ ವಲಸೆ ಮತ್ತು ಸುಂಕ ಜಾರಿ ಇಲಾಖೆಯವರು ಒಂದೇ ದಿನ 3,000 ಮಂದಿಯನ್ನು ಬಂಧಿಸಿರುವುದರೊಂದಿಗೆ ದಾಖಲೆ ಬರೆದಿದ್ದಾರೆ. ವಲಸೆ ಕಾರಣಕ್ಕೆ ಹಿಂದೆಂದೂ ಯುಎಸ್ಎಯ ಇತಿಹಾಸದಲ್ಲಿ ಒಂದೇ ದಿನ ಇಷ್ಟು ಮಂದಿಯ ಬಂಧನ ಆಗಿರಲಿಲ್ಲ. ತಾಯ್ನಾಡು ಭದ್ರತಾ ಕಾರ್ಯದರ್ಶಿ ಕ್ರಿಸ್ಟಿ ನೋಯೆಮ್ ಮತ್ತು ಡೊನಾಲ್ಡ್ ಟ್ರಂಪ್ರ ಮುಖ್ಯ ಸಹಾಯಕ ಸ್ಟೀಫನ್ ಮಿಲ್ಲರ್ ಅವರು ವಲಸೆ ಮತ್ತು ಸುಂಕ ಜಾರಿ ಇಲಾಖೆಗೆ ಈ ನಿಟ್ಟಿನಲ್ಲಿ ನೇರ ಆದೇಶ ನೀಡಿದ್ದಾರೆ. ಬದಲಿ ಬಂಧನ, ಆಲ್ಟರ್ನೇಟಿವ್ ಡಿಟೆನ್ಷನ್ ಅಡಿ ಪಟ್ಟಿ ಮಾಡಲಾದವರನ್ನು ಹುಡುಕಿ ಬಂಧಿಸಲಾಗಿದೆ. ಅವರನ್ನು ಸದ್ಯ ಐಸಿಇ ಕೇಂದ್ರಗಳಲ್ಲಿ ಇಡಲಾಗಿದ್ದು, ಆಂಕಲ್ ಕಣ್ಗಾವಲು, ಸ್ಮಾರ್ಟ್ಫೋನ್, ಜಿಯೋ ಲೊಕೇಟಿಂಗ್ ಪ್ರೋಗ್ರಾಂ, ಚೆಕ್ ಇನ್ ಎಂದು ಅವರನ್ನೆಲ್ಲ ಗಮನಿಸಲಾಗುತ್ತಿದೆ. ಐಸಿಇ ಕಚೇರಿಗೆ ಬಂದು ವಲಸೆ ಕಾರ್ಡ್ ಹೊಸತಾಗಿಸುವಂತೆ ಕೇಳಲಾಗುತ್ತದೆ. ಆದರೆ ಇಲ್ಲಿ ವಿಚಾರಿಸಲು ಬರುತ್ತಲೇ ಬಂಧಿಸಲಾಗುತ್ತಿದೆ ಎಂದು ಹಲವರು ಆರೋಪ ಮಾಡಿದ್ದಾರೆ. ವೈದ್ಯರು, ಸಿಬ್ಬಂದಿಗಳು ಇಲ್ಲದೆ ರಾತ್ರಿ ಹೊತ್ತಿನ ಚಿಕಿತ್ಸೆಯನ್ನು ಸ್ಥಗಿತಗೊಳಿಸಿರುವ ಉಪ್ಪಳದಲ್ಲಿ ಕಾರ್ಯಾಚರಿಸುತ್ತಿರುವ ಮಂಜೇಶ್ವರ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಸ್ಪತ್ರೆಗೆ ಇಂಡಿಯನ್ ಯೂತ್ ಕಾಂಗ್ರೆಸ್ ಮಂಜೇಶ್ವರ ಅಸೆಂಬ್ಲಿ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ ನಡೆಯಿತು. ಯೂತ್ ಕಾಂಗ್ರೆಸ್ ಅಸೆಂಬ್ಲಿ ಸಮಿತಿ ಅಧ್ಯಕ್ಷ ಜುನೇದ್ ಉರ್ಮಿ ಅವರ ಅಧ್ಯಕ್ಷತೆಯಲ್ಲಿ ಕೆಪಿಸಿಸಿ ಸದಸ್ಯ ಹಕೀಂ ಕುನಿಲ್ ಧರಣಿಯನ್ನ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕೇರಳ ರಾಜ್ಯ ಸರ್ಕಾರ ಆರೋಗ್ಯ ರಂಗದಲ್ಲಿ ಪೂರ್ಣ ವಿಫಲಗೊಂಡಿದ್ದು, ಗ್ರಾಮೀಣ ಸ್ತರದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆಗಳಿಗೆ ವೈದ್ಯರ ನೇಮಕಾತಿಯನ್ನ ಮಾಡದೆ ರೋಗಿಗಳನ್ನು ಸಂಕಷ್ಟಕ್ಕೀಡು ಮಾಡಿದೆ. 9 ವೈದ್ಯರು ಇರಬೇಕಾದ ಮಂಜೇಶ್ವರ ತಾಲೂಕು ಆಸ್ಪತ್ರೆಯಲ್ಲಿ ಕೇವಲ 2 ವೈದ್ಯರುಗಳು ಸೇವೆಯನ್ನ ನೀಡುತ್ತಿದ್ದು, ಪ್ರತಿನಿತ್ಯ ಸಾವಿರಾರು ರೋಗಿಗಳು ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ.
ತಕ್ಷಣವೇ ವೈದ್ಯರ ನೇಮಕಾತಿಯನ್ನ ಮಾಡುವಂತೆ ಅವರು ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದರು. ഇവിടെ ഈ ആശുപത്രി അഭിമുഖീകരിക്കുന്ന സമാനമായ സാഹചര്യമാണ് ആ ആശുപത്രിയും അഭിമുഖീകരിക്കുന്നത്. ഏറ്റവും അവസാനം വലിയ ഒരു ജനകീയ പ്രക്ഷോഭത്തിനൊടുവിൽ പ്രദേശത്തെ ജനങ്ങളുടെ ഹിതമനുസരിച്ചുകൊണ്ട് ചെറിയ ഒരു ആശ്വാസം നൽകുന്ന സമീപനവുമായി സർക്കാർ മുന്നോട്ട് പോയിരിക്കുകയാണ്. സമാനമായ സാഹചര്യം പൂടക്കല്ല് ആശുപത്രിയിൽ മലയോരത്തെ 10,000-കണക്കിന് രോഗികൾ ആശ്രയിക്കുന്ന രോഗങ്ങൾ പടർന്ന് പന്തലിച്ച് മുന്നോട്ട് പോകുമ്പോൾ സംസ്ഥാനത്തെ സർക്കാർ ആശുപത്രികളിൽ ആശുപത്രിയുടെ മുമ്പിൽ തന്നെ ഡോക്ടർമാർ ബോർഡ് പ്രദർശിപ്പിച്ചിരിക്കുകയാണ്. 1.5 മണിക്കൂർ OP ആരോഗ്യ പ്രയാസം നേരിട്ട് മുന്നോട്ട് പോകുമ്പോൾ സാമ്പത്തിക വർഷം മുതലുള്ള ബില്ലുകൾ കുടിശ്ശിക കൊടുത്ത് തീർക്കാത്തതിനെ ഇട്ടുകൊണ്ട് സംസ്ഥാനത്ത് മരുന്ന് വിതരണത്തിന് കൊട്ടേഷൻ പോലും സ്വീകരിക്കാൻ തയ്യാറാവാത്ത സാഹചര്യമാണുള്ളത്. 100 രൂപയ്ക്ക് തമിഴ്നാട്ടിൽ പഞ്ഞി വിതരണം ചെയ്യുന്ന കമ്പനി അത് കേരളത്തിലെത്തുമ്പോൾ വിതരണത്തിന് ടെൻഡറിൽ പങ്കെടുത്ത കമ്പനി പറയുന്നത് 122 രൂപക്കാണ് ഇവിടെ കൂട്ടിയിരിക്കുന്നത്. തൊട്ടടുത്ത സംസ്ഥാനത്ത് 100 രൂപ. അതിന് തൊട്ട് ഒരു 1-2 അല്ലെങ്കിൽ ಪ್ರತಿಭಟನೆಯಲ್ಲಿ ಡಿಸಿಸಿ ಉಪಾಧ್ಯಕ್ಷ ಬಿಪಿ ಪ್ರದೀಪ್ ಕುಮಾರ್, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕಾರ್ತಿಕೇಯನ್, ಮಾಜಿ ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ವರ್ಕಾಡಿ, ಐಎನ್ಟಿಯುಸಿ ಬ್ಲಾಕ್ ಅಧ್ಯಕ್ಷ ಸತ್ಯನ್ ಶಿವಫಳ, ಶರೀಲ್ ಖಯಾಮ್ ಕುಡಿಲ್, ಅಹಮದ್ ಮನ್ಸೂರ್ ಬಿಯಂ, ಇರ್ಷಾದ್ ಮಂಜೇಶ್ವರ, ಫಾರೂಕ್ ಶಿರಿಯಾ, ಬಾಬು ಬಂದ್ಯೂಡ್, ಸುಲೇಮಾನ್ ಉಜಂಪದವು, ಸಾದರ್ ಹುಸೇನ್, ಖದೀಜತ್ ನಬಿಹಾ, ಪಿಎಂ ಖಾತಿರ್, ಕರೀಂ ಪೂನಾ, ಹಾರಿಸ್ ಮೊದಲಾದವರು ಪಾಲ್ಗೊಂಡಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ವರ್ಕಾಡಿ ಪಂಚಾಯತ್ ವ್ಯಾಪ್ತಿಯ 2 ಹಾಗೂ 15ನೇ ವಾರ್ಡ್ಗಳಿಗೆ ಸೇರಿದ ಮುಡಿಮಾರ್ ಮತ್ತು ಸುಂಕದಕಟ್ಟೆಯನ್ನು ಹಾಗೂ ಕರ್ನಾಟಕದ ಗಡಿಯನ್ನು ಸುಲಭವಾಗಿ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಇತ್ತ ಗಮನ ಹರಿಸದೇ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ರಸ್ತೆಯನ್ನ ಅವಲಂಬಿಸಿ ಸುಮಾರು 250 ಕುಟುಂಬಗಳು ಇಲ್ಲಿ ವಾಸಿಸುತ್ತಿದೆ. ಈ ರಸ್ತೆ ಭಾರೀ ಶೋಚನೀಯಾವಸ್ಥೆಗೆ ತಲುಪಿದೆ. 15 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ರಸ್ತೆಗೆ ಮರು ಡಾಮರೀಕರಣ ಮಾಡುವ ಎಲ್ಲ ಸಿದ್ಧತೆಗಳು ನಡೆದಿದ್ದರೂ ಕೆಲವು ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದಾಗಿ ಅದು ಪ್ರಾರಂಭವಾಗುವ ಮೊದಲೇ ನಿಂತು ಹೋಗಿರುವುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಈ ಪ್ರದೇಶದ ವಿದ್ಯಾರ್ಥಿಗಳು ಹಾಗೂ ಇತರ ಮಂದಿ ಉದ್ಯೋಗಕ್ಕೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರು ಮತ್ತು ಇತರ ಪ್ರದೇಶಗಳಿಗೆ ಹೋಗಲು ಇದೇ ರಸ್ತೆಯನ್ನ ಆಶ್ರಯಿಸಬೇಕಾಗಿದೆ. ಮಳೆಗಾಲದಲ್ಲಂತೂ ಇಲ್ಲಿಯ ಅವಸ್ಥೆ ಹೇಳಿ ಪ್ರಯೋಜನವಿಲ್ಲ. ವಿದ್ಯಾರ್ಥಿಗಳಿಗೆ ಕೆಸರಿನ ಗದ್ದೆಗೆ ಇಳಿದ ಅನುಭವದಂತಾಗಿದೆ. ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಯಾವುದೇ ವಾಹನ ಈ ದಾರಿಯಾಗಿ ಬರುವುದಿಲ್ಲ. ರೋಗಿಗಳು, ಗರ್ಭಿಣಿಯರು, ಶಾಲೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. ಎಲ್ಲ ರಾಜಕಾರಣಿಗಳಿಗೂ ಈ ವಿಷಯ ತಿಳಿದಿದ್ರೂ ಕಂಡು ಕಾಣದ ರೀತಿಯಲ್ಲಿ ಜಾಣ ಕುರುಡುತನ ಪ್ರದರ್ಶಿಸಿಕೊಂಡು ಯಾವುದೇ ರೀತಿಯ ವ್ಯವಸ್ಥೆ ಮಾಡಲು ವಿಫಲವಾಗಿರುವುದಾಗಿ ಸ್ಥಳೀಯ ನಾಗರಿಕರು ಆರೋಪಿಸುತ್ತಿದ್ದಾರೆ. പഞ്ചായത്തിന്റെ വാർഡ് നമ്പർ 2, വാർഡ് നമ്പർ 15 2 കളക്ഷൻ ഉള്ള റോഡാണ് ഇത് മഞ്ചേശ്വരം നിന്ന് കെതുമ്പാടിക്ക് പോകുന്ന റോഡിൽ മുടിമാർ എന്ന് പറയുന്ന സ്ഥലമുണ്ട്. ഷോർട്ട് കട്ടായിട്ട് നമ്മൾ ബേക്കറി ജംഗ്ഷനക്ക് ടച്ച് ആവുന്ന റോഡ്. ഇതിങ്ങനെ പോയെങ്കിൽ ബള്ളൂർ, കോടിമുക്കേറ്, പിന്നെ പൊയ്യൊക്കെ ചേർത്ത് നേരെ ബേക്കറി ജംഗ്ഷനക്ക് ടച്ച് ആവുന്ന റോഡാണ് ഇത് റോഡായിട്ട് 10-30 കൊല്ലമായി. ഈ 30 കൊല്ലങ്ങളിൽ എല്ലാ മഴക്കാലത്തിലും ഞങ്ങൾ ഇങ്ങനെ കഷ്ടപ്പെട്ടുന്നുണ്ട് ഇവിടെ. എന്ന് പറഞ്ഞാൽ ഞങ്ങൾ നാട്ടുകാർ ഒരു 1000 രൂപ 2000 രൂപ എല്ലാ വീട്ടിൽ നിന്ന് കളക്ഷൻ ആക്കിയിട്ട് JCB കൊടുത്തിട്ട് ഞങ്ങൾ ഇത് മെയിൻറ്റെയിൻ ആക്കുന്നുണ്ട്. ഒരു അധികാരി ഈ ഭാഗത്തേക്ക് വന്നിട്ടില്ല. പിന്നെ ഇപ്പോൾ ഈ കണ്ടീഷൻ റോഡായിട്ട് ഇവിടുത്തെ പഞ്ചായത്ത് പ്രസിഡന്റ് ഇത്രത്തോളം വന്നിട്ടില്ല. അവിടുത്തെ 2ാമത്തെ വാർഡ് മെമ്പർ വന്നിട്ട് അവർക്ക് പോയി. പിന്നെ MLA ഒക്കെ 2-3 കുറി വിളിച്ച് കുറച്ച് ബിസി ഉള്ളത് കൊണ്ട് വന്നിട്ടില്ല. വരാന്ന് പറഞ്ഞുകൊണ്ട് പിന്നെ ഇവിടെ ഒരു 300 വീടുണ്ട് ഈ റൂട്ടിൽ. പിന്നെ ഒരു 10-50 കുട്ടികൾ ഇങ്ങനെ മാലിംഗേശ്വര സ്കൂളിൽ പോകുന്നു. ഇതേ റോട്ടിൽ പോകണം അവർക്ക്. ഇപ്പം ഇത് 4-5 ദിവസമായിട്ട് ഇങ്ങനെ കിടക്കുന്നതുകൊണ്ട് സ്കൂൾക്ക് ഒരു ഓട്ടോറിക്ഷ സ്കൂൾ വാൻ അപ്പുറം പാസ്സാകുന്നില്ല. ഈ മഞ്ചേശ്വര താലൂക്കുണ്ട്, വർക്കാടി പഞ്ചായത്തുണ്ട്, ഈ 15ാം വാർഡ്, പിന്നെ 2ാമത്തെ വാർഡ് അത് ചേർന്ന ജംഗ്ഷൻ്റെ ഇപ്പം മുടിമാർ സംഘത്തിൽ പറഞ്ഞിട്ട് ഇത് മുന്നേ മഴ വന്നിട്ട് ഈ റോഡെല്ലാം കട്ടായിട്ട് ഇപ്പോൾ വളരെ നമുക്ക് വിഷമായി. പിന്നെ ഇവിടുന്ന് എല്ലാം 10-50 കുട്ടികൾ രാവിലെ സ്കൂളിലേക്ക് പോന്നു. അപ്പോൾ ഇത് ഇപ്പോൾ 5 മിനിറ്റ് വൈകിൽ ഇപ്പോൾ സുറ്റിയിട്ട് 1 മണിക്കൂറിൽ അവർ വന്നിട്ട് 10-15 കിലോമീറ്റർ സുറ്റായിട്ട് ഇപ്പോൾ സ്കൂളിലേക്ക് പോകുന്നത്. കുറേ ആളുകൾ ഇവിടെ പണിക്കാർ പോകുന്നു. അത് അവർക്ക് ഭാരി ഇപ്പോൾ ശ്രമമായി. പിന്നെ പഞ്ചായത്തിന് അല്ലെ പിന്നെ MLA വിളിച്ച് ആരും വന്നിട്ടില്ല ഇവിടേക്ക്.
அப்போ உடனே இப்போ ഈ റോഡ് ശരിയാക്കിയിട്ട് നമുക്ക് ശരിയാക്കിയിട്ട് കൊടുക്കുമെന്ന് പറഞ്ഞിട്ട് നമ്മൾ ഇവിടെ പറയുന്നത്. പിന്നെ കറണ്ടിൻ്റെ ഇപ്പോൾ പോസ്റ്റ് ഉണ്ട്, അത് കുറച്ച് ഇപ്പോൾ അപായത്തിലുണ്ട്. അത് അവർക്ക് AC അവർ വന്നിട്ട് ശരിയാക്കിനി. പിന്നെ ഇത് 10-30 കൊല്ലത്തിൽ ഈ റോഡ് ಪ್ರತಿ ವರ್ಷ ನಿವೇದನೆ ಕೊಡ್ಕೊಂಡು ಆರು ಇದು ಅವರಿಗೆ ಆಕ್ಷನ್ എടുക്കുന്നില്ല. ಇಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ಎಂದರೆ ಪ್ರತಿ ವರ್ಷ ಮಳೆಗಾಲ ಆರಂಭವಾದರೆ ಈ ರಸ್ತೆಯಲ್ಲಿ 2 ಕಿಲೋಮೀಟರ್ ನಡೆಯಲು ಸಹ ಸಾಧ್ಯವಿಲ್ಲ. ವಿಪರ್ಯಾಸವೆಂದರೆ ಈ ವರ್ಷದ ಮೊದಲ ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ರಸ್ತೆಯ ಅರ್ಧದಷ್ಟು ಭಾಗ ಗುಂಡಿಗಳಿಂದ ಆವೃತವಾಗಿವೆ. ಈ ವಿಷಯವನ್ನ ಸಂಬಂಧಪಟ್ಟವರಿಗೆ ಮತ್ತೊಮ್ಮೆ ತಿಳಿಸಲಾಗಿದೆ. ಇಲ್ಲಿಯ ಜನರ ಗೋಳನ್ನ ಯಾರೂ ಕೂಡ ಕೇಳುವವರೇ ಇಲ್ಲದಂತಾಗಿದೆ. ಕೇವಲ ಚುನಾವಣೆ ಹತ್ತಿರ ಬರುವಾಗ ಉದ್ದುದ್ದದ ಭರವಸೆಗಳನ್ನು ನೀಡಿದವರು ಈಗ ಯಾಕೆ ನಾಪತ್ತೆಯಾಗುತ್ತಿದ್ದಾರೆ? ಜನರ ತಾಳ್ಮೆಯನ್ನ ಪರೀಕ್ಷಿಸದೆ ಸಂಬಂಧಪಟ್ಟವರು ಕೂಡಲೇ ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಇದು ಸುಂಕದಕಟ್ಟೆ ಬೇಕರಿ ಹೋಗುವ ರೋಡು. ಇದು ಬಂದ್ಬಿಟ್ಟು ನಮ್ಮ ಮುಡಿಮಾರ್ ಎಂಬಲ್ಲಿ ಈ ಬ್ರಿಡ್ಜ್ ಇದೆ, ಅಲ್ಲಿ ಬಂದ್ಬಿಟ್ಟು ನೆರೆ ಬಂದಿದೆ, ಫುಲ್ ಬಂದ್ಬಿಟ್ಟು ರೋಡ್ ಎಲ್ಲ ಹಾಳಾಗಿದೆ. ಮತ್ತೆ ಬ್ರಿಡ್ಜಿಗೂ ಡ್ಯಾಮೇಜ್ ಆದಂಥ ಸಂಭವ ಇದೆ. ಮುಂದಕ್ಕೆ ಯಾವುದೇ ಹಾನಿಯಾಗುವ ಸಂಭವ ಇದೆ. ಸಾಧಾರಣ ಈ ಬ್ರಿಡ್ಜಿಗೆ 30 ವರ್ಷದಷ್ಟು ಇವಾಗ ಆಗಿದೆ. ಅದರ ಒಂದು ಕಾರ್ಯವನ್ನು ಯಾವುದೋ ಸ್ಥಳೀಯವಾಗಿ ಅಲ್ಲದೆ ಮತ್ತೆ ರಾಜಕೀಯವಾಗಿ ಆಗಿ ಯಾವುದೇ ಅಧಿಕಾರಿಗಳು ಭೇಟಿ ನೀಡಿಲ್ಲ ನಮಗೆ. ಇದರ ಬಗ್ಗೆ ನಮಗೆ ಅಂದರೆ ಡಾಮರೀಕರಣವಾಗುವುದಕ್ಕೆ ಈ ಮುಂಚೆ ಸಾಧಾರಣ 25 ವರ್ಷದಿಂದ ನಾವು ಶ್ರಮಿಸಿದ್ದೇವೆ. ಆಗಿದ್ದು ಅಂದರೆ 100 ಮೀಟರ್ ನಮಗೆ ಕಾಂಕ್ರೀಟ್ ರೋಡ್ ಅಷ್ಟೇ ಆ ಮುಂದಿನ ಭಾಗದಲ್ಲಿ. ಅದರ ಈಚೆ ಯಾವುದೇ ರೋಡ್ಗಳು ನಮಗೆ ಅನುದಾನವಾಗಿ ಸಿಕ್ಕಿಲ್ಲ. ಇದರ ಬಗ್ಗೆ ಸರಿಯಾಗಿ ಮತ್ತು ಹೆಚ್ಚಿನ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ನಮಗೆಂದು ನ್ಯಾಯ ಮತ್ತು ಇದರ ಬಗ್ಗೆ ಸ್ಕೂಲ್ ಹೋಗುವ ಮಕ್ಕಳಿಗೆ ಹಾಗೂ ಆದಷ್ಟು ಬೇಗ ಮತ್ತೆ ಕೆಲಸಕ್ಕೆ ಹೋಗುವ ಜನರಿಗೆ ಒಂದು ನ್ಯಾಯವನ್ನು ಕೊಡಬೇಕು. ಮತ್ತೆ ಸರಿಯಾಗಿ ಇದರಲ್ಲಿ ಮಳೆಗೆ ಸಾಧಾರಣ 2 ಕರೆಂಟಿನ ಕಂಬಗಳು ಇಲ್ಲೇ ಡ್ಯಾಮೇಜ್ ಆಗಿವೆ, ನೇತಾಡುವ ಸ್ಥಿತಿಯಲ್ಲಿದೆ. ಮೇಲ್ಗಡೆ ಒಂದಾಗಿದೆ. ಇದರ ಬಗ್ಗೆಯೂ 2 ದಿವಸ ಕರೆಂಟ್ ಇರಲಿಲ್ಲ ನಮಗೆ ಈ ಏರಿಯಾಕ್ಕೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ಭಾರತದಲ್ಲಿ ವಿಳಾಸಗಳನ್ನು ಸುಲಭವಾಗಿಸಲು ಬಳಸುವಂತಹ ಅಂಚೆ ಪಿನ್ ಕೋಡ್ಗಳ ಬದಲು ಡಿಜಿಪಿನ್ ಡಿಜಿಟಲ್ ವಿಳಾಸ ಕ್ರಮವನ್ನು ಅನುಸರಿಸಲು ಎಲ್ಲಾ ಬಗೆಯ ಸಿದ್ಧತೆಗಳು ಆಗಿರುವುದು ತಿಳಿದುಬಂದಿದೆ. ಯಾವುದೇ ಮೂಲೆಯನ್ನ ಗುರುತು ಹಿಡಿಯಲು ಅಂಚೆ ಇಲಾಖೆಯು ಈ ಡಿಜಿಪಿನ್ಗಳನ್ನು ಬಳಕೆಗೆ ತರುತ್ತಿದೆ. ಪರಂಪರೆಯ ಪಿನ್ ಕೋಡ್ ಬದಲು 10 ಅಂಕಿಯೊಡನೆ ಡಿಜಿಪಿನ್ ಕೂಡಲೇ ಪ್ರದೇಶ ಗುರುತಿಸಲು ಸಹಾಯಕ ಎಂದು ಅಂಚೆ ಇಲಾಖೆ ಹೇಳಿದೆ. ಸರ್ಕಾರಿ ವೆಬ್ಸೈಟ್ಗೆ ಹೋಗಿ ಅವರ ಮನೆಯ ಡಿಜಿಪಿನ್ ಪಡೆದುಕೊಳ್ಳಲು ಏರ್ಪಾಟು ಇದೆ. ಆಂಬ್ಯುಲೆನ್ಸ್ ಸೇವೆ ಸಹಿತ ತುರ್ತು ಸೇವೆ ಮತ್ತು ತೀರಾ ಜನವಸತಿ ಇಲ್ಲದ ಪ್ರದೇಶಗಳ ಸಂಪರ್ಕಕ್ಕೆ ಇದು ಸೂಕ್ತವಾದುದು ಎಂದು ಹೇಳಲಾಗಿದೆ. ಮುಖ್ಯವಾಗಿ ಆನ್ಲೈನ್ ಖರೀದಿ ಮಾಡುವವರಿಗೆ, ಲಾಜಿಸ್ಟಿಕ್ ಸೇವೆ ನೀಡುವವರಿಗೆ ಹಾಗೂ ತುರ್ತು ಸ್ಪಂದನೆಯ ವ್ಯವಸ್ಥೆಯಲ್ಲಿ ಇರುವವರಿಗೆ ಈ ಡಿಜಿಪಿನ್ ಹೆಚ್ಚು ಅನುಕೂಲಕರ ಎಂದು ಹೇಳಲಾಗಿದೆ. ಕರ್ನಾಟಕ ಸರ್ಕಾರದ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಜ್ಯ ಎನ್ಎಸ್ಎಸ್ ಘಟಕವು ಎನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ಸಹಯೋಗದೊಂದಿಗೆ 3 ದಿನಗಳ ಕಾಲ ನಡೆಯಲಿರುವ ಗ್ಲೋಬಲ್ ಯೂತ್ ಸಮಿಟ್ 2025 ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮವು ಎನಪೋಯ ಕ್ಯಾಂಪಸ್ನಲ್ಲಿರುವ ಎಂಡ್ಯೂರೆನ್ಸ್ ಝೋನ್ನಲ್ಲಿ ನಡೆಯಿತು. ಜೂನ್ 6ರವರೆಗೆ ನಡೆಯಲಿರುವ ಗ್ಲೋಬಲ್ ಯೂತ್ ಸಮಿಟ್ 2025 ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿಶ್ವದಲ್ಲಿ ನಡೆಯುತ್ತಿರುವ ಬದಲಾವಣೆಗಳ ಬಗ್ಗೆ ಮಾತನಾಡಿ, ಶಿಕ್ಷಣ ಮತ್ತು ತರಬೇತಿಯು ಪರಿವರ್ತನೆಗೆ ಶಕ್ತಿಯುತ ಸಾಧನಗಳಾಗಿವೆ ಎಂದು ವಿವರಿಸಿದರು. ಪರಿಸರ ಸಮಸ್ಯೆಗಳು, ನಾಗರಿಕ ಹಕ್ಕುಗಳು, ಮಾನವ ಹಕ್ಕುಗಳು ಮತ್ತು ಮಹಿಳಾ ಹಕ್ಕುಗಳಂತಹ ಪ್ರಮುಖ ಸಾಮಾಜಿಕ ಸವಾಲುಗಳನ್ನು ರಾಜ್ಯ ಎನ್ಎಸ್ಎಸ್ ಅಧಿಕಾರಿ ಡಾ ಪ್ರತಾಪ್ ಲಿಂಗಯ್ಯ ಅವರು ಗ್ಲೋಬಲ್ ಯೂತ್ ಸಮಿಟ್ನ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ಕುಲಪತಿ ಡಾ ಎಂ ವಿಜಯಕುಮಾರ್ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಎನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾ ಎನಪೋಯ ಅಬ್ದುಲ್ಲಾ ಕುಂಜಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ಯುವಜನರ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳಿ ಸಮಾಜಕ್ಕೆ ಅರ್ಥಪೂರ್ಣ ಕೊಡುಗೆ ನೀಡುವಂತೆ ಅವರನ್ನು ಒತ್ತಾಯಿಸಿದರು.
ಕರ್ನಾಟಕ ಸರ್ಕಾರದ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಆಯುಕ್ತರಾದ ಚೇತನ್ ಐಪಿಎಸ್ ಅವರು ಸ್ವಾಗತ ಭಾಷಣವನ್ನು ಮಾಡಿದರು. ಈ ಸಂದರ್ಭ ವೇದಿಕೆಯಲ್ಲಿ ಮಾಜಿ ಸಚಿವ ಅಭಯಚಂದ್ರ ಜೈನ್, ಕರ್ನಾಟಕ ಗೋಡಂಬಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ತಿಮ್ಮಯ್ಯ, ಉಪಕುಲಪತಿ ಶ್ರೀಪತಿ ರಾವ್ ಹಾಗೂ ರಿಜಿಸ್ಟ್ರಾರ್ ಡಾ ಕೆಎಸ್ ಗಂಗಾಧರ ಸೋಮಯಾಜಿ ಮತ್ತಿತರರು ಉಪಸ್ಥಿತರಿದ್ದರು. ವಿಸ್ತರಣಾ ನಿರ್ದೇಶಕಿ ಡಾ ಅಶ್ವಿನಿ ಶೆಟ್ಟಿ ಧನ್ಯವಾದ ಸಮರ್ಪಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ. ಮಂಜನಾಡಿ ಉರುಮಣೆಕೋಡಿ ಮನೆ ಮೇಲೆ ಗುಡ್ಡ ಕುಸಿದು ಅಜ್ಜಿ ಹಾಗೂ ಮೊಮ್ಮಕ್ಕಳು ಸಾವನ್ನಪ್ಪಿದ ಪ್ರಕರಣಕ್ಕೆ ಮತ್ತು ದೇರಳಕಟ್ಟೆ ಕಾನೆಕೆರೆಯಲ್ಲಿ ಗುಡ್ಡ ಜರಿತದಿಂದ ಸಾವನ್ನಪ್ಪಿದ ನೈಮಾ ಅವರ ಮನೆಗೆ ಸಂಸದ ಬ್ರಿಜೇಶ್ ಚೌಟ ಅವರು ಭೇಟಿ ನೀಡಿ ಮನೆ ಮಂದಿಗೆ ಸಾಂತ್ವನ ಹೇಳಿದರು. ದೇರಳಕಟ್ಟೆಯ ನಿಟ್ಟೆ ಆಸ್ಪತ್ರೆಯಲ್ಲಿ 2 ಕಾಲುಗಳನ್ನು ಕಳೆದುಕೊಂಡು ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆ ಮತ್ತು ಕಾಂತಪ್ಪ ಪೂಜಾರಿಯವರನ್ನು ಭೇಟಿ ಮಾಡಿದರು. ಮೇ 30ರಂದು ರಾತ್ರಿ ವೇಳೆ ಸುರಿದ ಮಹಾಮಳೆಯ ಸಂದರ್ಭ ಮನೆಯ ಮೇಲೆ 30 ಅಡಿ ಎತ್ತರದ ಗುಡ್ಡ ಕುಸಿದು ಸೀತಾರಾಮ ಪೂಜಾರಿ ಅವರ ಕುಟುಂಬ ದುರಂತಕ್ಕೆ ಒಳಗಾಗಿತ್ತು. ತಾಯಿ ಪ್ರೇಮ ಪೂಜಾರಿ ಹಾಗೂ 2 ಮಕ್ಕಳಾದ ಆರ್ಯನ್ ಮತ್ತು ಆರುಷ್ ಮೃತಪಟ್ಟಿದ್ರು. ಇದರ ಜೊತೆಗೆ ಸೀತಾರಾಮ ಅವರ ಪತ್ನಿ ಅಶ್ವಿನಿ ಅವರ 2 ಕಾಲುಗಳು ಮತ್ತು ತಂದೆ ಕಾಂತಪ್ಪ ಪೂಜಾರಿ ಅವರ 1 ಕಾಲು ಚಿಕಿತ್ಸೆ ಸಂದರ್ಭ ತುಂಡರಿಸಲಾಗಿತ್ತು. ಹಾಗೂ ಕಾನಕೆರೆಯಲ್ಲಿ ಗುಡ್ಡ ಜರಿದು ನೈಮಾ ಎಂಬ ಬಾಲಕಿಯ ಮೇಲೆ ಬಿದ್ದ ಪರಿಣಾಮ ದುರಂತ ಮರಣ ಪಡೆದಿದ್ರು. ಗಾಯಾಳುಗಳನ್ನು ನೋಡುವ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿ ನೀಡಿದ್ದೇನೆ. 2 ಕಾಲುಗಳನ್ನು ಕಳೆದುಕೊಂಡಿರುವ ಅಶ್ವಿನಿ ಅವರಿಗೆ ಸರಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಸಂಸದ ಬ್ರಿಜೇಶ್ ಚೌಟ ಹೇಳಿದರು. ಘಟನೆ ನಡೆದು 5 ದಿನಗಳು ಕಳೆದರೂ ಮನೆ ಮಂದಿ ದೂರು ನೀಡಿದರೂ ಎಫ್ಐಆರ್ ಯಾಕೆ ಹಾಕಿಲ್ಲ? ಎಲ್ಲವೂ ಹಿರಿಯ ಅಧಿಕಾರಿಗಳೇ ಹೇಳಿ ಮಾಡುವುದಾದರೆ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಯಾಕಿರುವುದು? ಹೀಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕೊಣಾಜೆ ಠಾಣಾಧಿಕಾರಿ ಅವರನ್ನು ದೂರವಾಣಿಯ ಮೂಲಕ ತರಾಟೆಗೆ ತೆಗೆದುಕೊಂಡರು. ಕಂಪ್ಲೇಂಟ್ ಈಗ ಕೊಟ್ಟಿದೆ ಇಲ್ವಾ ನಿಮಗೆ? ಕಂಪ್ಲೇಂಟ್ ಬೇಸಿಸ್ ಮೇಲೆ ಏನು ಮಾಡಿದ್ರಿ? ಪ್ರಿಲಿಮಿನರಿ ನೀವು ಆಟೋಮೆಟಿಕ್ ಮಾಡಬೇಕ್ರಿ. ಸುಮೋಟೋ ಪ್ರಿಲಿಮಿನರಿ ಆಟೋಮೆಟಿಕ್ ನೀವು ಎನ್ಕ್ವೈರಿ ಮಾಡಬೇಕು. ಈಗ ನನ್ನ ವೈಯಕ್ತಿಕ ಕಂಪ್ಲೇಂಟ್ ಮೇಲೆ ನೀವೇನು ಮಾಡಿದ್ರಿ ಕೇಳೋದು. ಎಫ್.ಐ.ಆರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ರೈಟಿಂಗಲ್ಲಿ ಕೊಡಿ. ಎನ್ ಸಿ ಮಾಡಲಿಕ್ಕೆ ನೀವು ಬೇಕು, ನಾನು ಫೋನ್ ಮಾಡಬೇಕಾ? ನನಗೆ ಇದ್ರ ಮೇಲೆ ಎಫ್.ಐ.ಆರ್ ಆಗಬೇಕು. ಎಫ್.ಐ.ಆರ್ ಮಾಡಲಿಕ್ಕೆ ಏನು ಸಮಸ್ಯೆ? ಅಲ್ಲ, ಎಫ್.ಐ.ಆರ್ ಮಾಡಲಿಕ್ಕೆ ಏನು ಸಮಸ್ಯೆ? ಹೈಯರ್ ಆಫೀಸರ್ ಇಲ್ಲಿ ಇನ್ನೊಬ್ಬ ಇರಲಿ, ಏನಕ್ಕೆ ಯಾಕೆ ಎಫ್.ಐ.ಆರ್ ಮಾಡ್ತಾರೆ? ಅದು ಏನೇ ಇರಲಿ, ದ್ಯಾಟ್ ಇಸ್ ಆಫ್ಟರ್ ಇನ್ವೆಸ್ಟಿಗೇಷನ್. ನನಗೆ ಎಫ್.ಐ.ಆರ್ ಮಾಡೋದು ಏನು ಎತ್ತ ಅಂದ್ರೆ ಆಮೇಲೆ. ಮಂಜನಾಡಿಯಲ್ಲಿ ಮೊನ್ನೆ ತೀವ್ರ ಮಳೆಯ ಕಾರಣಕ್ಕೆ ಭೂಕುಸಿತ ಉಂಟಾಗಿ ಏನು ಅನಾಹುತ ನಡೆದಿದೆಯಾ, ಅದರಲ್ಲಿ ಗಾಯಗೊಂಡವರನ್ನು ನಾನು ಊರಲ್ಲಿ ಇಲ್ಲದ ಕಾರಣ ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿಯಾಗಲಿಕ್ಕೆ ಆಗಲಿಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಂಡಲ ಅಧ್ಯಕ್ಷರು ಎಲ್ಲ ಬಂದು ಸಂಪರ್ಕವನ್ನು ಮಾಡಿದರು, ಭೇಟಿಯಾಗಿದ್ದರು. ಇವತ್ತು ನಾನು ಗಾಯಗೊಂಡವ್ರನ್ನ ನೋಡುವ ದೃಷ್ಟಿಯಿಂದ ಬಂದು ನೋಡ್ಕೊಂಡು ಹೋಗಿದ್ದೇನೆ. ಕಾನೂನು ಮುಖಾಂತರ ಏನೆಲ್ಲ ಆಗಬೇಕು ಮತ್ತು ಸರ್ಕಾರದಿಂದ ಏನೆಲ್ಲ ಪರಿಹಾರ ಅವರಿಗೆ ದೊರಕಬೇಕು, ಆ ದೃಷ್ಟಿಯಿಂದ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ. ಜಿಲ್ಲಾಧಿಕಾರಿಗಳು ಊರಲ್ಲಿಲ್ಲ, ಪ್ರಭಾರವಾಗಿ ಸಿ.ಇ.ಒ ಅವರಿದ್ದಾರೆ. 1-2 ದಿವಸದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಬರ್ತಾರೆ. ಹಾಗಾಗಿ ಡಿಸಾಸ್ಟರ್ ರಿಲೀಫಿಂದ ಏನು ಸಿಗ್ತದೆ ಅದು ಅದರ ದೃಷ್ಟಿಯಿಂದ ಮತ್ತು ರಾಜ್ಯ ಸರ್ಕಾರ ಸೂಕ್ತ ಪರಿಹಾರವನ್ನು ಇದು ಕೊಡಬೇಕು. ಯಾಕೆಂದರೆ ಈ ರೀತಿ ಭೂಕುಸಿತ ಉಂಟಾಗಿ ಕೊಡ್ತಾ ಇದ್ದಾರೆ. 15 ಲಕ್ಷ ಹಾಂ, ರಾಜ್ಯ ಸರ್ಕಾರ ಏನು ಪರಿಹಾರ ಕೊಡ್ತಾ ಇದೆ ಅದನ್ನು ಕೂಡ ಉಳಿದ ಕಾನೂನು ಮುಖಾಂತರ ಏನೆಲ್ಲ ಆಗಬೇಕು ಅದನ್ನು ನಾವು ಮಾಡುವ ಪ್ರಯತ್ನ ಮಾಡ್ತೇವೆ. ಅದೇನಂತ ಕೇಳ್ತೇನೆ. ಇವರು ಮನೆಯವರು ಎಫ್.ಐ.ಆರ್ ಮಾಡಲಿಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೂಕ್ತ ಕ್ರಮವನ್ನು ಅವ್ರು ತೆಗೆದುಕೊಳ್ಬೇಕಿತ್ತು. ಅವರು ತನಿಖೆ ಸುಮೋಟಾಗಿ ಮಾಡ್ತಾ ಇದ್ದಾರೆ ಅಂತ ಏನೋ ಹೇಳಿದ್ದಾರೆ. ನಾನು ಕಮಿಷನರ್ ಹತ್ರ ಮಾತನಾಡಿ ತನಿಖೆ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಆ ತನಿಖೆಗಳನ್ನು ಮಾಡುವ ದೃಷ್ಟಿಯಿಂದ ಪ್ರಯತ್ನವನ್ನು ಮಾಡ್ತೇವೆ. ಈ ಸಂದರ್ಭ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಕ್ಷೇತ್ರ ಅಧ್ಯಕ್ಷ ಜಗದೀಶ್ ಆಳ್ವ ಕುವೆತ್ತಬೈಲು, ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕೋಟೆಕಾರು ಪಟ್ಟಣ ಪಂಚಾಯತ್ನ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ, ಯುವ ಮೋರ್ಚಾ ಅಧ್ಯಕ್ಷ ಮುರಳೀಧರ್ ಕೊಣಾಜೆ, ಉಪಾಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ಪಾವೂರು,
ಮಂಡಲ ಉಪಾಧ್ಯಕ್ಷೆ ಸುಮನಾ ಹರೀಶ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೊಟ್ಟು, ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ಪ್ರವೀಣ್ ಶೆಟ್ಟಿ, ಸಂಪಿಗೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಾಧವಿ ಉಳ್ಳಾಲ್, ಮಂಡಲ ಕಾರ್ಯದರ್ಶಿ ಕಿಶೋರ್, ಪಾವೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ವಾಮನರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ. ಜಿಎಚ್ಎಂ ಫೌಂಡೇಶನ್ ವತಿಯಿಂದ ಕೊಳತ್ತಮಜಲು ಮುಹಿಯದ್ದೀನ್ ಜುಮಾ ಮಸೀದಿ ಮತ್ತು ಎಸ್ಕೆಎಸ್ಎಸ್ಎಫ್ ಕೊಳತ್ತಮಜಲು ಶಾಖೆ ಆಶ್ರಯದಲ್ಲಿ ಬ್ಲಡ್ ಡೋನರ್ಸ್ ಮಂಗಳೂರು ಸಹಯೋಗದೊಂದಿಗೆ ಮಖ್ರೂಮ್ ಅಬ್ದುಲ್ ರಹಿಮಾನ್ ಕೊಳತ್ತಮಜಲು ಇವರ ಸ್ಮರಣಾರ್ಥ ಬೃಹತ್ ರಕ್ತದಾನ ಶಿಬಿರವು ಜೂನ್ 8ರಂದು ಕೊಳತ್ತಮಜಲುವಿನ ಮದ್ರಸಾ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಎಸ್ಕೆಎಸ್ಎಸ್ಎಫ್ ರಾಜ್ಯ ನಾಯಕ ಅನೀಶ್ ಕೌಸರಿ ತಿಳಿಸಿದರು. ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಮಾಹಿತಿ ನೀಡಿದರು. ಕೊಳತ್ತಮಜಲು ಎಂಬ ಸಣ್ಣ ಊರಿನಲ್ಲಿ ಇಂತಹ ಘಟನೆ ನಡೆದಾಗ ಸಾಮಾನ್ಯವಾಗಿ ಆ ಪ್ರದೇಶದ ಜನರ ಮನಸ್ಸಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಈ ಊರಿನಲ್ಲಿ ಎಲ್ಲಾ ಧರ್ಮದವರು ದಿನಗೂಲಿ ಕೆಲಸ ಮಾಡಿಕೊಂಡು ಸಾಮಾನ್ಯವಾಗಿ ಸಣ್ಣ ಸಣ್ಣ ಕೆಲಸವನ್ನು ಮಾಡಿಕೊಂಡು ದಿನ ದೂಡುವವರಾಗಿದ್ದಾರೆ. ಆ ಘಟನೆ ನಡೆದಾಗ ಎಲ್ಲಾ ಸಾಮಾನ್ಯರ ಮನಸ್ಸಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ದರಿಂದ ಆ ಊರಿನಲ್ಲಿ ಒಳ್ಳೆಯ ಸಂದೇಶ ಕೊಡಲು ಮತ್ತು ಧೈರ್ಯ ಕೊಟ್ಟು ನಿರಾಶಾದಾಯಕ ಊರನ್ನಾಗಿ ಮಾಡಲು ಅದೇ ಊರಿನಲ್ಲಿ ರಕ್ತದಾನ ಶಿಬಿರವನ್ನು ಎಲ್ಲಾ ಧರ್ಮೀಯರನ್ನು ಸೇರಿಸಿಕೊಂಡು ಜಿಎಚ್ಎಂ ಫೌಂಡೇಶನ್ ವತಿಯಿಂದ ಕೊಳತ್ತಮಜಲು ಮೊಹಿಯುದ್ದೀನ್ ಜುಮಾ ಮಸೀದಿ ಮತ್ತು ಎಸ್ಕೆಎಸ್ಎಸ್ಎಫ್ ಕೊಳತ್ತಮಜಲು ಶಾಖೆ ಆಶ್ರಯದಲ್ಲಿ ನಡೆಸಲಿದ್ದೇವೆ. ಈ ಸಂದೇಶ ಜಿಲ್ಲೆಗೆ, ರಾಜ್ಯ, ದೇಶಕ್ಕೆ ಮಾದರಿಯಾಗಲಿ ಎಂದು ಅನೀಶ್ ಕೌಸರಿ ಹೇಳಿದರು. ಬ್ಲಡ್ ಡೋನರ್ಸ್ ಮಂಗಳೂರು ಇವರ ಸಹಯೋಗದೊಂದಿಗೆ ಕೊಳತ್ತಮಜಲು ಅಬ್ದುಲ್ ರಹಿಮಾನ್ ಇವರ ಸ್ಮರಣಾರ್ಥ ಜೂನ್ 8ನೇ ತಾರೀಕಿನಂದು ಆದಿತ್ಯವಾರ ಕೊಳತ್ತಮಜಲು ಮದ್ರಸಾ ಸಭಾಂಗಣದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಇದರ ಪ್ರಯುಕ್ತ ನಾವು ನಡೆಸ್ತಾ ಇದ್ದೇವೆ. ಅಬ್ದುಲ್ ರಹಿಮಾನ್ ಅವರ ಸಹೋದರ ಕೂಡ ನಮ್ಮ ಜೊತೆಗಿದ್ದಾರೆ. ಕರಾವಳಿಯ ಸಂಸ್ಕೃತಿ ಎನ್ನುವಂಥದ್ದು ಈಗ ಬಿಂಬಿಸಲ್ಪಡ್ತಾ ಇರುವಂಥದ್ದು ಜೀವಕ್ಕೆ ಜೀವ ತೆಗೆಯುವಂಥದ್ದು, ರಕ್ತಕ್ಕೆ ರಕ್ತ ತೆಗೆಯುವಂಥದ್ದು. ನಿಜ ಹೇಳಬೇಕಾದ್ರೆ ಕರಾವಳಿಯ ಸಂಸ್ಕೃತಿ ಅದಲ್ಲ. ಕರಾವಳಿಗರು ಕೇವಲ ನಮ್ಮ ಜಿಲ್ಲೆಯವರಿಗೆ ಮಾತ್ರ ರಕ್ತ ಕೊಡ್ತಾ ಇರುವಂಥದ್ದಲ್ಲ. ಇದೊಂದು ದೊಡ್ಡ ಮೆಡಿಕಲ್ ಸಿಟಿ. ಇಲ್ಲಿ ರಾಜ್ಯದಿಂದ, ಹೊರ ರಾಜ್ಯದಿಂದ ದಿನಕ್ಕೆ ಲಕ್ಷಾಂತರ ರೋಗಿಗಳು ಬರ್ತಾರೆ, ಚಿಕಿತ್ಸೆ ಪಡೆದುಕೊಡ್ತಾರೆ. ಎಲ್ರಿಗೂ ಕೂಡ ಜಾತಿ ಭೇದವಿಲ್ಲದೆ ಇಲ್ಲಿ ರಕ್ತದಾನ ನಿರಂತರವಾಗಿ ನಡೆಯುತ್ತಲೇ ಇದೆ. ರಕ್ತ ಚೆಲ್ಲುವುದಕ್ಕೆ ಬದಲು ಮತ್ತೆ ರಕ್ತ ಕೇಳದೆ ರಕ್ತ ಕೊಡುವಂತಹ ಒಂದು ಸಂಸ್ಕೃತಿ ಇಲ್ಲಿ ಬೆಳೆದಿದೆ. ಇನ್ನಷ್ಟು ಅದನ್ನು ಬೆಳೆಸಬೇಕಾಗಿದೆ. ಜೀವಕ್ಕೆ ಜೀವ ತೆಗೆಯುವುದರ ಬದಲು ಜೀವ ಕೊಡುವಂತಹ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದೆ. ಚರ್ಚಿಸಲ್ಪಡಬೇಕಾದದ್ದು ಜೀವ ತೆಗೆಯುವವರ ಕುರಿತಲ್ಲ, ಜೀವ ಕೊಡುವವರ ಕುರಿತು. ಜೀವ ಕೊಡುವವರ ಕುರಿತು ನಾವು ಚರ್ಚಿಸಿದರೆ ಒಂದೊಳ್ಳೆಯ ಸಮಾಜ ಸೃಷ್ಟಿಯಾಗ್ತದೆ. ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಒಂದು ಧನಾತ್ಮಕ ಚಿಂತನೆ ಬೆಳೆಯುತ್ತದೆ. ಆ ಧನಾತ್ಮಕ ಚಿಂತನೆ ಒಂದು ಒಳ್ಳೆಯ ಜಿಲ್ಲೆಯನ್ನು, ಒಂದು ಒಳ್ಳೆಯ ರಾಜ್ಯವನ್ನು, ಒಂದು ಒಳ್ಳೆಯ ದೇಶವನ್ನು ಅದಕ್ಕೆ ಬುನಾದಿ ಹಾಕಿಕೊಡುತ್ತದೆ. ಅದರ ಜೊತೆಗೆ ಈಗಾಗಲೇ ನಾವು ತಿಳಿಸಿರುವಂತೆ ಮೃತ ಅಬ್ದುಲ್ ರಹಿಮಾನ್ ಎಸ್ಕೆಎಸ್ಎಫ್ನಲ್ಲಿ ಬಹಳಷ್ಟು ವರ್ಷ ಕಾರ್ಯಾಚರಿಸಿದಂತಹ ಒಬ್ಬ ಸಮಾಜ ಸೇವಕ. ಜೊತೆಗೆ ಅವರ ಸಹೋದರನ ಜೊತೆಗಿದ್ದಾರೆ. ಅವರು ಕೂಡ ರಾತ್ರಿ 10 ಗಂಟೆ ನಂತರ ಯಾವುದೇ ಎಮರ್ಜೆನ್ಸಿ ಬಂದರೆ ಅಲ್ಲಿಂದ ಆಟೋಗಳು ಸಿಗದಂತಹ ಸಂದರ್ಭ ಊರಿನಲ್ಲಿ. ಆದರೂ ಆ ಸಂದರ್ಭದಲ್ಲಿಯೂ ಕೂಡ ಜಾತಿ ಧರ್ಮ ಭೇದವಿಲ್ಲದೆ ಹಿಂದೂ ಸಹೋದರ ಸಹೋದರಿಯರಿಗೆ ನೆರವಾಗಿ ಒಂದು 7-8 ಸಹೋದರಿಯರ ಡೆಲಿವರಿಯನ್ನು ಆ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ನೆರವಾಗಿ ಕರೆದುಕೊಂಡು ಹೋದಂತಹ ಉದಾಹರಣೆ ಅವರು ಮೊನ್ನೆ ಹೇಳಿತು. ಅದೇ ಜೊತೆಗೆ ಅಬ್ದುಲ್ ರಹಿಮಾನ್ ಕೂಡ ಆ ದೀಪಕ್ನ ತಂದೆಗೂ ಕೂಡ ರಕ್ತ ಕೊಟ್ಟವರು, ರಕ್ತ ಕೊಡಿಸಿದವರು. ಇವರ ಸ್ಮರಣಾರ್ಥ ಇಷ್ಟೊಂದು ಸಮಾಜ ಸೇವೆ, ಎಲ್ಲ ಜಾತಿ ಧರ್ಮಗಳ ಸೀಮೆಗಳನ್ನು ದಾಟಿ ಮಾಡಿದಂತಹ ಅಬ್ದುಲ್ ರಹಿಮಾನ್ನ ಸ್ಮರಣಾರ್ಥ ಈ ರಕ್ತದಾನ ಶಿಬಿರವನ್ನು ನಾವು ನಡೆಸ್ತಾ ಇದ್ದೇವೆ. ಆದ್ದರಿಂದಲೇ ಎಲ್ಲರನ್ನೂ ಕೂಡ ಇದಕ್ಕೆ ಸೇರಿಸುವಂತಹ ಪ್ರಯತ್ನವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಒಳ್ಳೆಯ ಸಂದೇಶ ಕೊಡುವಂತಹ ಉದ್ದೇಶದಿಂದಲೇ ಇದನ್ನು ನಡೆಸ್ತಾ ಇರುವಂಥದ್ದು. ಜಿಎಚ್ಎಂ ಫೌಂಡೇಶನ್ನ ಅಧ್ಯಕ್ಷರಾದ ಎಂಬಿ ಶಾಫಿ, ಪ್ರಧಾನ ಕಾರ್ಯದರ್ಶಿ ಸಜೀವುದ್ದೀನ್ ಎಂಎಸ್, ಗೌರವ ಸಲಹೆಗಾರ ಜಕರಿಯಾ ಫರ್ವೀಸ್, ಸದಸ್ಯ ಎಂಪಿ ನಾಸೀರ್, ಮೃತ ಅಬ್ದುಲ್ ರಹಮಾನ್ ಸಹೋದರ ಹನೀಫ್, ಎಸ್ಕೆಎಸ್ಎಸ್ಎಫ್ ಕೊಳತ್ತಮಜಲು ಯೂನಿಟ್ ಅಧ್ಯಕ್ಷ ಮೊಹಮ್ಮದ್ ಶಬೀರ್,
ಉಪಾಧ್ಯಕ್ಷ ರಿಯಾಜ್ ಎಕೆ, ಕೊಳತ್ತಮಜಲು ಮುಹಿಯುದ್ದೀನ್ ಜುಮಾ ಮಸೀದಿಯ ಕಾರ್ಯದರ್ಶಿ ಸಮೀರ್ ಕೆಎಂ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ ನಿಟ್ಟೆ ದಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಸೆಲ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ 2025ರ ಅಂಗವಾಗಿ ನಿಟ್ಟೆ ವಿಶ್ವವಿದ್ಯಾನಿಲಯದ ವೃಕ್ಷ ನಕ್ಷೆ ಅನಾವರಣ ಮತ್ತು ಮಿಯಾವಕಿ ಅರಣ್ಯ ಯೋಜನೆಗೆ ಚಾಲನೆ ಕಾರ್ಯಕ್ರಮವು ನಿಟ್ಟೆ ಆಸ್ಪತ್ರೆಯ ಗ್ಲಾಸ್ ಹೌಸ್ನಲ್ಲಿ ನಡೆಯಿತು. ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ರಾಷ್ಟ್ರೀಯ ಸೇವಾ ಯೋಜನೆಯ ರಾಜ್ಯ ಅಧಿಕಾರಿ ಡಾ ಪ್ರತಾಪ್ ಲಿಂಗಯ್ಯ ನಿಟ್ಟೆ ವಿಶ್ವವಿದ್ಯಾಲಯದ ವೃಕ್ಷ ನಕ್ಷೆ ಅನಾವರಣ ಮತ್ತು ಮಿಯಾವಕಿ ಅರಣ್ಯ ಯೋಜನೆಗೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಜಪಾನಿನ ಆಧುನಿಕ ತಂತ್ರಜ್ಞಾನವಾದ ಮಿಯಾವಕಿ ಅರಣ್ಯ ಯೋಜನೆ ಇಲ್ಲಿ ಅಳವಡಿಸಿರುವುದು ಉತ್ತಮ ಕಾರ್ಯವಾಗಿದೆ. ಎಲ್ಲಾ ಸಂಸ್ಥೆಯಲ್ಲಿ ಈ ಯೋಜನೆ ಮಾಡಿದರೆ ಪರಿಸರದ ರಕ್ಷಣೆಯಾಗುತ್ತದೆ. ಮುಂದಿನ ಪೀಳಿಗೆಗೆ ಪರಿಸರ ರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ತಮ್ಮ ಏನು ಕಳೆದ ಸಾಲಿನಲ್ಲಿ ಒಂದು ಟ್ರೀ ಆಡಿಟಿಂಗ್ ಅನ್ನು ಮಾಡಿದ್ರಿ ತಮ್ಮ ವಿಶ್ವವಿದ್ಯಾಲಯ ವತಿಯಿಂದ. ಇದು ಸರ್ಕಾರದಲ್ಲಿ ನಮ್ಮ NSS ರಾಜ್ಯ ಕೋಶದಲ್ಲಿ ಅದನ್ನು ದಾಖಲಿಸಲಾಗಿದೆ. ಅದನ್ನು ದಾಖಲಿಸಿ ಅದನ್ನು ವಿಡಿಯೋ ಮಾಡಿ ಅದನ್ನು ನಮ್ಮ ಕಾರ್ಯದರ್ಶಿಗಳಿಗೆ, ಸರ್ಕಾರದ ಮುಖ್ಯಸ್ಥರಿಗೆ, ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಇದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವು ಕೂಡ ಏನು ಹೊಸ ರೀತಿಯಲ್ಲಿ ಹೊಸ ಒಂದು ತಂತ್ರಜ್ಞಾನವನ್ನು, ಒಂದು ಜಪಾನಿನ ಒಂದು ತಂತ್ರಜ್ಞಾನದ ಮೂಲಕ ಇದನ್ನು ಈ ಒಂದು ಮಿಯಾವಕಿ ಫಾರೆಸ್ಟ್ ಅನ್ನ ಪ್ರಾಜೆಕ್ಟ್ ಅನ್ನು ತಗೊಂಡಿರುವಂತ ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. ನಿಟ್ಟೆ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಡಾಕ್ಟರ್ MS ಮೂಡಿತ್ತಾಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಡಾಕ್ಟರ್ ವಿನಾಯಕ ಬಿ ಶೇಟ್, ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಡಾಕ್ಟರ್ ಅನಂತು, ಪ್ರೊಫೆಸರ್ ಡಾಕ್ಟರ್ ಮರೀನಾ ಕೊಲಾಂಡ್ ಮೊದಲಾದವರು ಉಪಸ್ಥಿತರಿದ್ದರು. ಡಾಕ್ಟರ್ ಮೇಘನಾ ಭಂಡಾರಿ ಕಾರ್ಯಕ್ರಮ ನಿರೂಪಿಸಿದ್ರು. ಪ್ರೊಫೆಸರ್ ಡಾಕ್ಟರ್ ಸುಮಾ ಬಲ್ಲಾಳ್ ಸ್ವಾಗತಿಸಿದ್ರು. ಶಶಿಕುಮಾರ್ ಶೆಟ್ಟಿ ವಂದಿಸಿದ್ರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ. ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ರಾಜ್ಯದ ಎಲ್ಲಾ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಸಿಂಧೂರವನ ಎಂಬ ಹೆಸರಿನಲ್ಲಿ ಪರಿಸರ ದಿನವನ್ನು ಆಚರಿಸಲಾಗಿದೆ. ಈ ಪ್ರಯುಕ್ತ ಜಯ ಕರ್ನಾಟಕ ಜನಪರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಪರಿಸರ ದಿನಾಚರಣೆ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ಮಾಣಿ ಪೆರಾಜೆಯಲ್ಲಿ ಗಿಡ ನೆಡುವ ಮೂಲಕ ಸಿಂಧೂರವನ ಕಾರ್ಯಕ್ರಮವು ನಡೆಯಿತು. ಪರಿಸರವಾದಿಗಳು, ಕನ್ನಡ ಪರ ಹೋರಾಟಗಾರರು ಮತ್ತು ಸಂಸ್ಥಾಪಕ ಅಧ್ಯಕ್ಷರಾದ ಬಿ ಗುಣರಂಜನ್ ಶೆಟ್ಟಿಯವರ ನೇತೃತ್ವದ ಜಯ ಕರ್ನಾಟಕ ಜನಪರ ವೇದಿಕೆ ಪರಿಸರ ಸಂರಕ್ಷಣೆಯ ಮುಖ್ಯ ಉದ್ದೇಶದ ಜೊತೆಯಲ್ಲಿ ಸಂವಿಧಾನ ಮತ್ತು ಕಾನೂನುಬದ್ಧವಾಗಿ ಕರ್ನಾಟಕದ ಸೇವಾ ಕಾರ್ಯ ಚಟುವಟಿಕೆಯಲ್ಲಿ ನಿರಂತರವಾಗಿ ಗುರುತಿಸಿಕೊಂಡಿದೆ. ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಸಿಂಧೂರವನ್ನು ಕಳೆದುಕೊಂಡ ನಮ್ಮ ಹೆಣ್ಣು ಮಕ್ಕಳಿಗೆ ಮತ್ತು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿ ಉಗ್ರರ ಅಡಗುತಾಣವನ್ನೇ ಧ್ವಂಸ ಮಾಡಿದ ವೀರ ಯೋಧರಿಗೆ ಗೌರವ ಸೂಚಿಸುವ ಮುಖ್ಯ ಉದ್ದೇಶದಿಂದ ಸಿಂಧೂರ ವನ ಎಂಬ ಹೆಸರಿನಲ್ಲಿ ವಿವಿಧ ಬಗೆಯ ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯ ಪರಿಸರದಲ್ಲಿ ಪರಿಸರ ಮಾಲಿನ್ಯದ ಈ ಒಂದು ಸಂದರ್ಭದಲ್ಲಿ ಆ ಪರಿಸರ ಮಾಲಿನ್ಯ ತಡೆಗಟ್ಟುವಂಥ ವಿಚಾರದಲ್ಲಿ ಈ ಪರಿಸರದಲ್ಲಿ ಗಿಡ ನೆಡುವಂಥ ಒಂದು ಕಾರ್ಯಕ್ರಮಕ್ಕೆ ಜಯ ಕರ್ನಾಟಕ ಜನಪರ ವೇದಿಕೆಯವರು ಈ ಒಂದು ಕಾರ್ಯಕ್ರಮವನ್ನು 5 ವರ್ಷಗಳಿಂದ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಇದೊಂದು ಬಹಳ ಉತ್ತಮವಾದ ಕೆಲಸ ಆ ಒಂದು ಸಂಘಟನೆಯಿಂದ. ಇನ್ನಷ್ಟು ಇವರು 5 ವರ್ಷಗಳಿಂದ ಹಲವಾರು ಭಾಗಗಳಲ್ಲಿ ಹಲವಾರು ಪರಿಸರದಲ್ಲಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮುಂದಕ್ಕೆ ಕೂಡ ಈ ಒಂದು ಜನಪರ ವೇದಿಕೆ ಈ ಸಂಘಟನೆಯ ಮುಖಾಂತರ ಸಮಾಜಮುಖಿ ಕೆಲಸಗಳು ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಯ ಕರ್ನಾಟಕ ಜನಪರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷ ಕಾರ್ತಿಕ್ ರೈ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಸಂಚಾಲಕರಾದ ರಾಮದಾಸ್ ಶೆಟ್ಟಿ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ಜ್ಯೋತಿ ಪ್ರಕಾಶ್ ಪುಣಚ, ನಿರಂಜನ್ ರೈ ಕುರ್ಲೆತ್ತಿಮ್ಮಾರ್, ರಾಜೀವ್ ವಿಟ್ಲ, ಪ್ರವೀಣ್ ನಾಯ್ಕ್ ಅನಂತಾಡಿ, ರಾಜೇಶ್ ನಾಯಕ್, ಪ್ರಭಾಕರ ಅಮೈ, ಪವನ್ ರೈ ಬೆಳ್ಳಾರೆ, ಆದೇಶ್ ಪಂಡಿತ್ ಅನಂತಾಡಿ,
ತಿಲಕ್ರಾಜ್ ಶೆಟ್ಟಿ, ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ಮಾಣಿ ಪೆರಾಜೆ ಇದರ ಸೆಕ್ರೆಟರಿ ಮಹೇಶ್ ಜೆ ಶೆಟ್ಟಿ, ಮಾಣಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ, ಮುಖ್ಯ ಶಿಕ್ಷಕಿ ಸುಪ್ರಿಯಾ ಡಿ, ಸದಾಶಿವ ಶೆಟ್ಟಿ ಮಾಣಿ, ಸತೀಶ್ ಪೂಜಾರಿ, ಶಾಲಾ ವ್ಯವಸ್ಥಾಪಕರಾದ ನಯನ, ದೈಹಿಕ ಶಿಕ್ಷಕರಾದ ದಿನಕರ್ ಪೂಜಾರಿ, ಬಾಲವಿಕಾಸ ಶಾಲೆಯ ಶಿಕ್ಷಕರು, ವಿಶೇಷವಾಗಿ ಮಹಿಳಾ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ. ಮಂಗಳೂರಿನ ವಿದ್ಯಾನಗರದ ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ನರ್ಸಿಂಗ್ ವತಿಯಿಂದ ಸ್ಮಾರ್ಟ್ ನರ್ಸಿಂಗ್ ಫಾರ್ ಎಕ್ಸಲೆನ್ಸ್ ಇನ್ನೋವೇಟ್, ಎಲಿವೇಟ್ ಮತ್ತು ಇನ್ಸ್ಪೈರ್ ಎನ್ನುವ ವಿಚಾರದ ಕುರಿತು ರಾಷ್ಟ್ರೀಯ ಸಮ್ಮೇಳನವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮಹಾರಾಷ್ಟ್ರದ ಕಾಲೇಜ್ ಆಫ್ ನರ್ಸಿಂಗ್ ಭಾರತಿ ವಿದ್ಯಾಪೀಠ ಡೀಮ್ ಟು ಬಿ ವಿಶ್ವವಿದ್ಯಾನಿಲಯದ ಡೀನ್ ಹಾಗೂ ನರ್ಸಿಂಗ್ ಫ್ಯಾಕಲ್ಟಿ ಮತ್ತು ಪ್ರಾಂಶುಪಾಲರಾದ ಪ್ರೊಫೆಸರ್ ಡಾಕ್ಟರ್ ವೈಶಾಲಿ ಜಾಧವ್ ಅವರು, ರೋಗಿಗಳ ಆರೈಕೆಯಲ್ಲಿ ನರ್ಸ್ಗಳ ಕೊಡುಗೆ ಅಮೂಲ್ಯವಾಗಿದೆ, ಹಾಗಾಗಿ ನರ್ಸಿಂಗ್ ವೃತ್ತಿ ಎಂಬುದು ಅಗತ್ಯವಾಗಿದೆ ಎಂದು ಹೇಳಿದರು. Smart nursing for excellence and your vision and mission has aligned very well. So that was the best thing which has been chosen right. Just to say about the smart nursing, as I've already said, it is innovate and inspire. The three words means a lot. So having innovation when we are working is not only in the academics or the education, but in the clinical area. I strongly feel that we really need to be very much open-minded. We may not have to do something too much extraordinary, but it is just the thinking, I feel, which is an out-of-the-box thinking. So be it a small procedure of the bed making, or be it a certain repeating procedure in the critical care units. ಬೆಂಗಳೂರಿನ RGUHSನ ಸೆನೆಟ್ ಸದಸ್ಯರು ಮತ್ತು ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯ ಪ್ರೊಫೆಸರ್ ವೈಶಾಲಿ ಶ್ರೀಜಿತ್ ಮಾತನಾಡಿ, ರಾಷ್ಟ್ರೀಯ ಸಮ್ಮೇಳನದ ಮೂಲಕ ವಿದ್ಯಾರ್ಥಿಗಳಿಗೆ ಜ್ಞಾನ ವೃದ್ಧಿ ಸಹಕಾರಿಯಾಗುತ್ತಿದೆ, ಇದನ್ನ ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. Being published. We just focus on what we have to do the work today and then finish our work and go back home and come the next day. But we never go back or we do some research and find something which is important to learn and implement it in our day-to-day or skills in the city is very important. So innovation, I would say, as a theme such as the whole program I felt is an innovation because it's a very wonderful concept. So I would say that, and inspiring. Definitely, we all have to inspire others. Whoever now nurses, I would say we all are blessed with healing hands. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಎಂವಿ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ ಟ್ರಸ್ಟಿ ಪ್ರೊಫೆಸರ್ ಡಾಕ್ಟರ್ ಹಿಮಾ ಉರ್ಮಿಳಾ ಶೆಟ್ಟಿಯವರು ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಇದೊಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ, ಯಾಕೆಂದರೆ ನರ್ಸಿಂಗ್ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾಹಿತಿ ಸಿಕ್ಕಿದಂತಾಗುತ್ತದೆ ಎಂದು ಹೇಳಿದರು. There were 325 nursing colleges in Karnataka. So in 25 years, that was the progression of nursing. Having said that, yes, he inspired those many. What I'd like to say is, I find that we ಕಾರ್ಯಕ್ರಮವನ್ನು ಉಪನ್ಯಾಸಕರಾದ ಅಂಜು ಪ್ರಸಾದ್ ಮತ್ತು ಪ್ರಿಯಾ ವಿ ನಿರೂಪಿಸಿದರು. ಉಪನ್ಯಾಸಕಿ ಐಶ್ವರ್ಯ ಸ್ವಾಗತಿಸಿ, ಸಂಘಟನಾ ಕಾರ್ಯದರ್ಶಿ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಲಬಿನಾ ಜ್ಯೋತಿ ಡಿಮೆಲ್ಲೋ ವಂದಿಸಿದರು. ಈ ವೇಳೆ ಡಾಕ್ಟರ್ ಎಂವಿ ಶೆಟ್ಟಿ ಸಂಸ್ಥೆಗಳ ಶೈಕ್ಷಣಿಕ ನಿರ್ದೇಶಕರಾದ ಪ್ರೊಫೆಸರ್ ಡಾಕ್ಟರ್ ಸುಮಾ ಎಸ್ ರೈ, ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲರಾದ ಡಾಕ್ಟರ್ ಪದ್ಮಪ್ರಿಯಾ ಎಸ್, ಸಂಘಟನಾ ಕಾರ್ಯದರ್ಶಿ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಶಂಬ್ಲಾ ಕೆಎಸ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.
ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಪ್ರಪಂಚದ ಹೆಸರುವಾಸಿ ಕಂಪನಿಗಳಲ್ಲಿ ಒಂದಾದ ಹೆಚ್ ಮಾಸ್ಟರ್ ಕಂಪನಿಯ ನೂತನ ಮಿನಿ ಅಗೆಯುವ ಯಂತ್ರದ ಮಂಗಳೂರಿನ ಮಾರುಕಟ್ಟೆಗೆ ಬಿಡುಗಡೆ ಸಮಾರಂಭವು ನಗರದ ಕೂಳೂರಿನಲ್ಲಿರುವ ಮಾಸ್ಟ್ರಾಕ್ ಹೈಡ್ರೋಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನಡೆಯಿತು. ಪ್ರಪಂಚದ ಆಧುನಿಕ ತಂತ್ರಜ್ಞಾನ ಉತ್ಪಾದನೆಗಳಲ್ಲಿ ಒಂದಾದ ಯಂತ್ರೋಪಕರಣಗಳಿಗೆ ಹೆಸರುವಾಸಿಯಾಗಿರುವ ಹೆಚ್ ಮಾಸ್ಟರ್ ಕಂಪನಿಯ ಹೊಸ ಮಿನಿ HM12 Pro ಮತ್ತು HM28 Pro, HM33 Pro ಎನ್ನುವ ನವನವೀನ ಮಾದರಿಯ ಅಗೆಯುವ ಯಂತ್ರಗಳನ್ನು ಮಾರುಕಟ್ಟೆಗೆ ಪರಿಚಯಿಸಲಾಯಿತು. ನಗರದ ಕೂಳೂರಿನಲ್ಲಿರುವ ಮಾಸ್ಟ್ರಾಕ್ ಹೈಡ್ರೋಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದರು. ನಂತರ ಮಿನಿ HM33 Pro ಇದನ್ನು ಕೂಳೂರು ಹಿತರಕ್ಷಣಾ ಸಮಿತಿಯ ಗುರುಚಂದ್ರ ಹೆಗ್ಡೆ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಮಾರುಕಟ್ಟೆಗೆ ಲೋಕಾರ್ಪಣೆಗೊಳಿಸಿದರು. HM28 Pro ಇದರ ಉದ್ಘಾಟನೆಯನ್ನು ರಾಮ್ ಪ್ರಸಾದ್ ಅರ್ತ್ ಮೂವರ್ಸ್ನ ಮಾಲೀಕರಾದ ಅಜಿತ್ ಕುಮಾರ್ ಮತ್ತು ಕುಡ್ಲಾ ಅರ್ತ್ ಮೂವರ್ಸ್ನ ಸೆಕ್ರೆಟರಿಯಾದ ಉದಯ ಚಂದ್ರ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಹೊಸ ಮಿನಿ HM12 Pro ಅನ್ನು ಮ್ಯಾಥ್ಯೂಸ್ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಇದೇ ವೇಳೆ ಕೂಳೂರು ಹಿತರಕ್ಷಣಾ ಸಮಿತಿಯ ಗುರುಚಂದ್ರ ಹೆಗ್ಡೆ, ಕುಡ್ಲಾ ಅರ್ತ್ ಮೂವರ್ಸ್ನ ಸೆಕ್ರೆಟರಿ ಉದಯ ಚಂದ್ರ ಅವರು ಮಾತನಾಡಿ ಶುಭ ಹಾರೈಸಿದರು. ದೇವರ ಆಶೀರ್ವಾದ ಸದಾ ಮೇಲಿರಲಿ. ನಮ್ಮ ಆತ್ಮೀಯರು ನಿಮ್ಮ ಎಲ್ಲ ಮುಂದುವರಿಕೆಯ ಕೆಲಸ ಕಾರ್ಯಗಳಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ. ನಾವು ಬಹಳ ನಿಮ್ಮ ಮೇಲೆ ಅಭಿಮಾನ ಇಟ್ಕೊಂಡು ನೀವು ಹೇಳಿದಕ್ಕೋಸ್ಕರ ಇಲ್ಲಿ ಬಂದು ಈಗಾಗಲೇ ಅವ್ರು ಹೇಳಿದ್ದಾರೆ ವಾಟ್ ಈಸ್ ಯೋಗೀಶ್ ಹೇಗೆ ಮಾಡ್ತಾರೆ, ಏನು ಕಲ್ತಿದ್ದಾರೆ. ಸೊ ಅದನ್ನು ಕಲಿಯೋದು ಮಾತ್ರ ಅಲ್ಲ, ಕಲಿಯೋದನ್ನು ಗುರು ಸಾಧನೆ ಗುರಿ ಅಂತ ಇರ್ತದೆ. ಅದನ್ನು ಸಾಧನೆ ಮಾಡ್ಕೊಂಡು ಹೋಗೋದೇ ಒಂದು ಮನುಷ್ಯನ ವ್ಯಕ್ತಿತ್ವ. ಅದರಲ್ಲಿ ನೀವು ಸಫಲರಾಗಿದ್ದೀರಿ. ಇನ್ನೂ ಇದರಲ್ಲಿ ಮುಂದುವರಿಯಿರಿ ಅಂತ ಹೇಳ್ತಾ ನನ್ನ ಮಾತಿಗೆ ಪ್ರತಿಯೊಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ಜನರ ಅಭಿಪ್ರಾಯವನ್ನು ತಗೊಂಡು ಅದನ್ನು ಯಾವ ರೀತಿ ಮಾರ್ಕೆಟಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳಿ ಮಾಡುವಂಥ ಅವರ ಒಂದು ಕ್ಷಮತೆ ಎಲ್ಲರನ್ನು ಸೆಳೆಯುವಂಥದ್ದು. ಇವತ್ತು ಚಿಕ್ಕದಿಂದ ಶುರು ಮಾಡಿದ್ದಾರೆ. ಅವರು ಇದೇ ರೀತಿ ಮುಂದುವರಿಸಿ ನಮ್ಮ ಆತ್ಮೀಯ ಎಕ್ವಿಪ್ಮೆಂಟ್ಗೆ ಏನೆಲ್ಲ ಬೇಕು ಅದೊಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡುವಂತೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಬ್ರ್ಯಾಂಡ್ ಆಗುವಂತ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ದೇವರು ಅನುಗ್ರಹ ಮಾಡಲಿ ಅಂತೇಳಿ ನಾನು ಈ ಮೂಲಕ ಈ ಸಂದರ್ಭದಲ್ಲಿ ಮಾಸ್ಟ್ರಾಕ್ ಹೈಡ್ರೋಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮಾಲೀಕರಾದ ಯೋಗೀಶ್ ಶೆಟ್ಟಿ ಅವರು ಮಾತನಾಡಿ ನವನವೀನ ಮಾದರಿಯ ಅಗೆಯುವ ಯಂತ್ರದ ಬಗ್ಗೆ ಮಾಹಿತಿ ನೀಡಿದರು. ಮಾಸ್ಟ್ರಾಕ್ ಹೈಡ್ರೋಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಎಚ್ ಮಾಸ್ಟರ್ ಅನ್ನುವ ಮಿನಿ ಎಕ್ಸ್ಕವೇಟರ್ ಪ್ರಾಡಕ್ಟ್ನ ಲಾಂಚ್ಗೋಸ್ಕರ ಇದರಲ್ಲಿ ನಾವು 3 ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಇದರಲ್ಲಿ HM33 Pro, ಹಾಗೆ HM28 Pro, ಹಾಗೆ HM12 ಈ 3 ಮಾಡೆಲನ್ನು ಇವತ್ತು ಮಾರ್ಕೆಟ್ಗೆ ನಾವು ಲಾಂಚ್ ಮಾಡಿದ್ದೀವಿ. ಇದರಲ್ಲಿ ಎನ್ಮಾರ್ ಇಂಜಿನ್ ಹೊಂದಿದೆ. ಈ 2 ಮಾಡೆಲಲ್ಲಿ 33 ಮತ್ತು 28ಅಲ್ಲಿ ಎನ್ಮಾರ್ ಆಲ್ರೆಡಿ ಮಾರ್ಕೆಟಲ್ಲಿ ಫೇಮಸ್ ಆಗಿರುವಂಥ ಎನ್ಮಾರ್ ಇಂಜಿನನ್ನು ಈ ಪ್ರಾಡಕ್ಟಿಗೆ ನಾವು ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಅತ್ಯುನ್ನತ ಪವರ್ ಜನ್ರೇಷನ್ ಅಂದರೆ 33ಅಲ್ಲಿ 27 HP ವರೆಗೆ ಇಂಜಿನ್ ಪವರ್ ಇದೆ. ಹಾಗೆ 28ಅಲ್ಲಿ ನಿಮಗೆ 20 HP ಇಂಜಿನ್ ಪವರ್ ಇದೆ. ಇದು ಯಾವುದೇ ಒಂದು ಕಾರ್ಯವನ್ನು ದಕ್ಷತೆಯಿಂದ ಕೆಲಸ ಮಾಡುತ್ತೆ. ಸೊ ಅದನ್ನೆಲ್ಲ ಅರಿತುಕೊಂಡು ಇನ್ ಟರ್ಮ್ಸ್ ಆಫ್ ಕಾಸ್ಟ್ ಇರ್ಬೋದು ಅಥವಾ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಕಸ್ಟಮರಿಗೆ ರಿಯಲಿ ಏನು ಬೇಕು ಅಂತ ಅರಿತುಕೊಂಡು ಸೊ ಅದನ್ನ ತಿಳ್ಕೊಂಡು ಆ ಒಂದು ದೃಷ್ಟಿಯಲ್ಲಿ ಪ್ರಾಡಕ್ಟ್ ಅನ್ನ ಡಿಸೈನ್ ಮಾಡಿ ಮಾರ್ಕೆಟಿಗೆ ರಿಲೀಸ್ ಮಾಡಿದ್ದಾರೆ.
ಅವರಿಗೆ ಖಂಡಿತವಾಗಿ ಇದರಲ್ಲಿ ಇನ್ನಷ್ಟು ಅವರು ಉನ್ನತಿಗೆ ಹೋಗಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪ್ರಭಾಕರ್, ಗುರುಪ್ರಸಾದ್ ಶೆಟ್ಟಿ, ರಾಘವೇಂದ್ರ ಶೆಟ್ಟಿ, ಸಂಸ್ಥೆಯ ಸಿಬ್ಬಂದಿಗಳು, ಮಾರ್ಕೆಟಿಂಗ್ ವಿಭಾಗದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.